ನಮಸ್ಕಾರ. ನಾನು ಪ್ರಜ್ಞಾ ಜೈನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫಸ್ಟ್ ಆಫ್ ಆಲ್ ನಾನು ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೆ ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳಬೇಕು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಜೊತೆಗೆ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ದೀರಾ, ಬೆಸ್ಟ್ ವಿಶಸ್ ಹೇಳ್ತಾ ಇದ್ದೀರಾ. ಸೊ ಎಲ್ಲರಿಗೂ ಒನ್ಸ್ ಅಗೇನ್ ತುಂಬ 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 ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಕ್ವಾರಂಟೈನ್ ಡೇ 4 ನಾವು ಸೆಲ್ಫ್ ಅರೆಸ್ಟ್ ಆಗಿರೋ 4ನೇ ದಿನ. ಇವತ್ತು ಹೊರಗಡೆ ಬಂದ್ವಿ ಸ್ವಲ್ಪ ಫ್ರೆಶ್ ಏರ್ ತೊಗೊಳ್ಳೋಣ ಅಂತ. ಎನಿವೇಸ್ ಇಲ್ಲಿ ಯಾರೂ ಇಲ್ಲ ಜಾಸ್ತಿ, ಪಬ್ಲಿಕ್ ಆದ್ರೂ, ಯಾಕಂದರೆ ಇಲ್ಲಿ ಜನನೇ ಇಲ್ಲ ಜಾಸ್ತಿ. ಅದರಲ್ಲೂ ಇವಾಗಂತೂ ಜಾಸ್ತಿ ಜನಗಳೆಲ್ಲೂ ಕಾಣಿಸಲ್ಲ. ಸ್ವಲ್ಪ ಬೆಟರ್ ಇದೆ, ಅದಕ್ಕೆ ಒಂದು ಸ್ವಲ್ಪ ಕ್ಲೌಡಿ ಇದೆ, ಮಳೆ ಬರೋ ಥರ. ಆದರೂ ನಾವು ಸ್ವಲ್ಪ ಫ್ರೆಶ್ ಏರ್ ತೊಗೊಳ್ಳೋಣ ಅಂತ ಹೊರಗಡೆ ಬಂದ್ವಿ. ಸೊ ನೀವು ಅಲ್ಲಿ ಹಿಂದೆ ನೋಡ್ತಾ ಇದ್ದೀರಾ, ಟೆಂಪ್ರೇಚರ್ದು ಆಲ್ರೆಡಿ ಸ್ವಲ್ಪ ಅಡ್ವಾಂಟೇಜ್ ತೊಗೊಂಡು ಕ್ರಿಕೆಟ್ ಆಡ್ತಾ ಇದ್ದಾರೆ. ಬಟ್ ಅವ್ರು ಯಾರು ಕೆನಡಿಯನ್ಸ್ ಅಲ್ಲ, ಇಲ್ಲಿರೋರು ಯಾರು ಅಲ್ಲ, ಅವರೆಲ್ಲ ನಮ್ಮ ಪಕ್ಕಾ ದೇಸಿ ಬಾಯ್ಸ್, ಎಲ್ಲ ಇಂಡಿಯನ್ ಬಾಯ್ಸೇ ಅವರು. ಗಲ್ಲಿ ಬಾಯ್ಸ್ ಕ್ರಿಕೆಟ್ ಆಡ್ತಾ ಇದ್ದಾರೆ. ಹೆಂಗೆ ಇಂಡಿಯಾದಲ್ಲಿ ಆಡ್ತಾರೋ ಹಾಗೆ ಈ ರೋಡನ್ನೇ ಕ್ರಿಕೆಟ್ ಸ್ಟೇಡಿಯಂ ಮೈದಾನ ಮಾಡ್ಕೊಂಡು ಆಟಾಡ್ತಾ ಇದ್ದಾರೆ. ಸೊ ನಾವು ಇಲ್ಲಿ ಇವಾಗ ಒಂದು ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ ಸಣ್ಣದಾಗಿ. ಇವನಿಗೂ ತುಂಬ ಬೋರ್ ಆಗ್ತಾ ಇತ್ತು ಮನೆಯಲ್ಲಿ, ಅದಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ನೋಡಿದ್ರಲ್ಲ, ಹ್ಯಾಂಡ್ ಸ್ಯಾನಿಟೈಸರ್ ಜೊತೆಗೆ ತೊಗೊಂಡ್ಬಂದ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಮಕ್ಕಳಿಗೆ ಇಲ್ಲಿ ಪಾರ್ಕ್, ಇದು ಲೋಕಲ್ ಪಾರ್ಕ್ ಆ್ಯಕ್ಚುಲಿ, ಇಲ್ಲಿ ತುಂಬ ಜನ ಬರಲ್ಲ. ಒಂದು ಸ್ವಲ್ಪ ಇಲ್ಲಿ ಹತ್ತಿರದಲ್ಲಿರೋರು ಮಾತ್ರ ಬರ್ತಾರೆ, ಯಾವಾಗಲೂ ಇರಲ್ಲ ಯಾರು ಇಲ್ಲಿ ಮಕ್ಕಳು. ಆದ್ರೂ ಎಲ್ಲ ಮುಟ್ಟಿದ ತಕ್ಷಣ ಸ್ಯಾನಿಟೈಸರ್ ಹಾಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ಯಾನಿಟೈಸರ್ನ ಜೊತೆಗೆ ತಂದುಬಿಟ್ಟಿದ್ದೆ. ಸೊ ಎಂಥ ಕತೆ ಬಂದಿದೆ ಅಲ್ವಾ. ಲೈಕ್ ಒಂದು ಹೊರಗಡೆ ಬಂದು ಆರಾಮಾಗಿ ಉಸಿರಾಡೋ ಒಂದು ಸ್ವಾತಂತ್ರ್ಯನೂ ಕಳ್ಕೊಂಡ್ಬಿಟ್ಟಿದ್ದೀವಿ ಇವಾಗ ನಾವು ಈ ವೈರಸ್ಸಿಂದಾಗಿ. ಅದೇ ಒಂದು ಬೇಜಾರು. ಐ ಹೋಪ್ ಇದು ಬೇಗ ಒಂದ್ಸರಿ ಹೋಗುತ್ತೆ ಕೊರೋನಾ ಅಂತ ಅಂದ್ಕೊಳ್ತೀವಿ. ಇವತ್ತಿನ ಈ ವ್ಲಾಗ್, ಇವಾಗ ಈ ಬೇರೆ ಏನು ಟಾಪಿಕ್ ಸಿಗ್ತಿಲ್ಲ ಇವಾಗ ಯಾರಿಗೂ ಮಾತಾಡೋಕ್ಕಾಗಲಿ, ಅಥವಾ ಎಲ್ಲಿ ನ್ಯೂಸ್ ಚಾನೆಲ್ ಆನ್ ಮಾಡಿ ಏನು ಮಾಡಿ ಎಲ್ಲ ಬರೀ ಕೊರೋನಾ 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 ಒಂದೇ ಕೇಳಿಸ್ತಾ ಇದೆ. ಐ ನೋ ಒಂದು ಸೀರಿಯಸ್ ಇಶ್ಯೂ ಇದು, ಬಟ್ ನಾವು ಆ ಸೀರಿಯಸ್ ಇದರಲ್ಲೂ ಇವಾಗ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಇದೆ ಆಲ್ಮೋಸ್ಟ್. ಈವನ್ ನಮ್ಮ ಹಸ್ಬೆಂಡ್ಗೂ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ, ಸ್ಕೂಲೆಲ್ಲ ಕ್ಲೋಸ್ ಮಾಡಿದ್ದಾರೆ. ಸೊ ಹಾಗಾಗಿ ಈವ್ನಿಂಗ್ ಟೈಮ್ ಆದ ತಕ್ಷಣ ನನ್ನ ಹಸ್ಬೆಂಡ್ಗೆ ಗಂಟಲು ಕೆರೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾದರೂ ಸ್ನ್ಯಾಕ್ಸ್ ಅಂತ ಸ್ಟಾರ್ಟ್ ಆಗುತ್ತೆ ರಾಗ. ಸೊ ಡೈಲಿ ಏನಾದ್ರು ಒಂದು ಮಾಡ್ತಾ ಇರ್ತೀವಿ, ಟ್ರೈ ಮಾಡ್ತಾ ಇರ್ತೀವಿ ಹೊಸದು. ಸೊ ಅದೇ ಥರ ಇವತ್ತು ನಾನು ಕ್ರಿಸ್ಪಿ ಕಾರ್ನ್ ಅಂತ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸರಿ ಮಾಡಿದ್ದೀನಿ. ಸೊ ಇವತ್ತು ಅದನ್ನೇ ಮಾಡೋಣ ಅಂತ ಹೊರಟಿದ್ದೀನಿ. ನೀವು ಬೆಂಗಳೂರಲ್ಲಿರೋರಾಗಿದ್ದರೆ ನಿಮಗೆ ಖಂಡಿತ ಬಾರ್ಬಿಕ್ಯೂ ನೇಷನ್ ಗೊತ್ತೇ ಇರುತ್ತೆ. ನಾವಲ್ಲಿದ್ದಾಗಲೂ ತುಂಬ ಸರಿ ಹೋಗಿದ್ವಿ ಬಾರ್ಬಿಕ್ಯೂ ನೇಷನ್ ರೆಸ್ಟೋರೆಂಟ್ಗೆ. ಅಲ್ಲಿ ಕ್ರಿಸ್ಪಿ ಕಾರ್ನ್ ಅಂತ ಒಂದು ಕೊಡ್ತಾರೆ. ಸೊ ಅಲ್ಲಿ ನೋಡಿಬಿಟ್ಟು ನಮ್ಗೆ ತುಂಬ ಇಷ್ಟ ಆಗಿತ್ತು. ಸೊ ಅದಾಗಿಂದ ಅಲ್ಲಿಂದ ತೊಗೊಂಡಿರುವಂಥ ಒಂದು ನೋಡಿರುವಂಥ ಒಂದು ರೆಸಿಪಿ ಇದು. ಸೊ ಅದನ್ನು ಮಾಡ್ತಾ ಇದ್ದೀನಿ. ನಿಮಗೂ ಇವಾಗ ನಿಮ್ಮನೇಲೂ ಇವಾಗ ಎಲ್ಲ ಮಕ್ಕಳಿಗೂ ರಜಾ, ಏನು ಸಂಜೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸ್ನ್ಯಾಕ್ಸ್ಗೆ ಏನಾರೊಂದು ಟ್ರೈ ಮಾಡೋಣ ಹೊಸದು, ಅಥವಾ ಇದು ಗೊತ್ತಿಲ್ಲದೆ ಇರೋ ಒಂದು ರೆಸಿಪಿ ನಿಮಗಿದು ಅಂತ ಆಗಿದ್ದರೆ ದಯವಿಟ್ಟು ಇದನ್ನು ಟ್ರೈ ಮಾಡಿ ನೋಡಿ, ಹೇಳಿ ಹೇಗೆ ಬಂತು ಅಂತ. ಇದು ಎಲ್ಲ ಏಜ್ ಗ್ರೂಪ್ಗೂ ಸೂಟ್ ಆಗಿ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಯಾರು ಬೇಕಾದ್ರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಚಟ್ಪಟ ಇರುತ್ತೆ ಸ್ವಲ್ಪ. ಸೊ ಹಾಗಾಗಿ ಇಷ್ಟ ಆಗುತ್ತೆ ಎಲ್ಲರಿಗೂ. ಸೊ ಹೇಳ್ತೀನಿ ಹೆಂಗೆ ಮಾಡೋದು ಅಂತ. ಬನ್ನಿ. ಸೊ ಮೊದಲನೇದಾಗಿ ಏನು ಮಾಡಿ ಅಂದರೆ, ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಬಿಡಿ. ಅದಕ್ಕೆ ಒಂದು ಸ್ವಲ್ಪ ಒಂದು ಟೀಸ್ಪೂನಷ್ಟು ಸಾಲ್ಟ್ ಹಾಕೊಂಡ್ಬಿಡಿ. ಅದು ಕುದೀತಿದ್ದಂಗೆ ಇದು 1 ಕಪ್ ಸ್ವೀಟ್ ಕಾರ್ನು, ಫ್ರೋಝನ್ ಸ್ವೀಟ್ ಕಾರ್ನ್ 1 ಕಪ್ ಇದೆ. ಅದನ್ನು ಅದಕ್ಕೆ ಹಾಕೊಂಡ್ಬಿಡಿ. ಅದೊಂದು ಸ್ವಲ್ಪ ಸಾಫ್ಟ್ ಆಗಬೇಕು. 1 ನಿಮಿಷ ಅಷ್ಟೇ, ಒಂದೇ 1 ನಿಮಿಷ ಸಾಕು ಸಾಫ್ಟ್ ಆಗೋಕ್ಕೆ. ಸೊ ನೋಡ್ತಾ ಇದ್ದೀರಾ, ಇವಾಗ ಅದು ಕುದೀತು, ಸಾಫ್ಟ್ ಆಗಿದೆ ಕಾರ್ನು. ಸೊ ಅದನ್ನು ನಾನು ಫಸ್ಟು ಒಂದು ಪಾತ್ರೆಗೆ ಸೀವ್ ಮಾಡ್ಕೊತಾ ಇದ್ದೀನಿ. ಸೀವ್ ಮಾಡಿಕೊಂಡು ತಕ್ಕೊಂಬಿಡಿ. ಸೊ ಇದು ಸೇವ್ ಮಾಡ್ಕೊಂಡಿಟ್ಟು ಕಾರ್ನ್ ಬೌಲ್ಗೆ ಹಾಕೊಂಡಿದ್ದೀನಿ. ಅದಕ್ಕೆ ಈ ಕಪ್ ಸೈಜಲ್ಲಿ ಇದೊಂದು 1/4 ಕಪ್ಪಷ್ಟು ಕಾರ್ನ್ ಫ್ಲೋರ್ ಇದು.
ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಪ್ಲಸ್ಸು ಇದು ಸೇಮ್ 1/4 ಕಪ್ಪಷ್ಟು ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಜೊತೆಗೆ ಇದು ಜಸ್ಟ್ 1 ಸ್ಪೂನಷ್ಟು ಇದು ಮೈದಾ ಹಿಟ್ಟಿದು, ಅದನ್ನು ಒಂದು ಸ್ವಲ್ಪ ಹಾಕೊಂಡಿದ್ದೀನಿ. ಪ್ಲಸ್ ಸ್ವಲ್ಪ ಪೆಪ್ಪರ್ ಪೌಡ್ರ್, ಕಾಳು ಮೆಣಸಿನ ಪೌಡ್ರ್ ಇದು, ಅದೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಆಲ್ರೆಡಿ ಬೇಯಬೇಕಾದ್ರೆ ಹಾಕಿದ್ದೀವಿ ಯಾವಾಗಲೇ, ಸೊ ಅದಕ್ಕೊಂದು ಸ್ವಲ್ಪ ಒಂದು 1/2 ಟೀ ಸ್ಪೂನ್ ಅಷ್ಟೇ ಸಾಲ್ಟ್ ಹಾಕಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಸೊ ಈ ಥರ ಮಿಕ್ಸ್ ಮಾಡಿರೋದನ್ನು ಒಂದ್ಸರಿ ಸೀವ್ ಮಾಡ್ಕೊಳ್ಳಿ, ಯಾಕಂದರೆ ಅದ್ರಲ್ಲಿ ತುಂಬ ಹಿಟ್ಟಿರುತ್ತೆ, ಅದು ನೀವು ಎಣ್ಣೆಯಲ್ಲಿ ಕರಿತೀರಲ್ವ, ಸೊ ಅವಾಗ ತುಂಬ ಅದು ಎಣ್ಣೆ ಎಲ್ಲ ತುಂಬ ಹಾಳಾಗುತ್ತೆ. ಸೊ ಅದಕ್ಕೆ ಫಸ್ಟ್ ಒಂದ್ಸರಿ ಸ್ವಲ್ಪ ಸೀವ್ ಮಾಡ್ಕೊಳ್ಳಿ. ಈ ಥರ ಆ ಎಕ್ಸ್ಟ್ರಾ ಹಿಟ್ಟು ಏನಿದೆ ಅದೆಲ್ಲ ಹೋಗಿಬಿಡುತ್ತೆ. ಸ್ವಲ್ಪ ಸೊ ಈ ಥರ ಸೀವ್ ಮಾಡ್ಕೊಳ್ಳಿ. ಸೊ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಆವಾಗಲೇ, ಅದು ಕಾದಿದೆ. ಈ ಥರ ಮಿಕ್ಸ್ ಮಾಡ್ಕೊಂಡಿರೋದನ್ನ ಅದು ಎಣ್ಣೆಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಹುಷಾರಾಗಿ ಮಾಡಿ, ಯಾಕಂದರೆ ಕಾರ್ನ್ ಅಲ್ಲ ಒಂದೊಂದ್ಸರಿ ಹೊಡಿತಾ ಇರುತ್ತೆ ಟಪ್ ಅಂತ, ಸ್ವಲ್ಪ ದೂರದಿಂದನೇ ಮಾಡಿ. ಅದು ಒಂದು 3 to 4 ಮಿನಿಟ್ಸ್ ಅದನ್ನು ನೀಟಾಗಿ ಫ್ರೈ ಮಾಡಿ, ಅದು ಒಂದು ಗೋಲ್ಡನ್ ಕ್ರಿಸ್ಪ್ ಆಯಿತು ಅಂತ ಅನಿಸೋ ತನಕ ಅದನ್ನು ಫ್ರೈ ಮಾಡಿ. ಸೊ ಫ್ರೈ ಮಾಡಿದ್ದನ್ನು ಟಿಶ್ಯೂ ಪೇಪರ್ ತಗೊಂಡಿದ್ದೆ, ಅದನ್ನು ಮತ್ತೆ ಒಂದು ಬೇರೆ ಬೌಲ್ಗೆ ಹಾಕೊಳ್ಳಿ. ಬೌಲ್ಗೆ ಹಾಕಿ ಮತ್ತೆ ಇದಕ್ಕೆ ಒಂದು 1/2 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ನಿಮಗೆ ಖಾರ ನೋಡ್ಕೊಂಡು ಹಾಕೊಳ್ಳಿ. ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ಇದು ನಂದು ರೆಗ್ಯುಲರ್ ಚಿಲ್ಲಿ ಪೌಡರ್, ಸೊ ಒಂದು ಖಾರ ಜಾಸ್ತಿ ಇದೆ, ಸೊ ಸ್ವಲ್ಪ ಒಂದು 1/2 ಟೀ ಸ್ಪೂನ್ ಅಷ್ಟೇ ಹಾಕ್ತೀನಿ. ಯಾಕಂದರೆ ಮಿಕ್ಸ್ ಮಾಡಬೇಕಾದ್ರೂ ನಾವು ಪೆಪ್ಪರ್ ಪೌಡರ್ ಎಲ್ಲ ಹಾಕಿದ್ವಿ, ಸೊ ಜಾಸ್ತಿ ಖಾರ ಆಗುತ್ತೆ, ಅದಕ್ಕೋಸ್ಕರ ಜಸ್ಟ್ ಒಂದು 1/2 ಟೀ ಸ್ಪೂನ್ ಹಾಕಿದ್ದೀನಿ ಚಿಲ್ಲಿ ಪೌಡರ್. ಪ್ಲಸ್ ಅದಕ್ಕೆ ಇದು ಒಂದು ಸ್ವಲ್ಪನೇ ಸ್ವಲ್ಪ ಅಂದರೆ ಒಂದು 1/4 ಟೀ ಸ್ಪೂನ್ ಅಷ್ಟೇ ಒಂದು ಜೀರಿಗೆ ಪೌಡ್ರ್ ಇದು, ಅದು ಹಾಕಿದ್ದೀನಿ. ಆಮೇಲೆ ಇದು ಅಷ್ಟೇ 1 ಟೀ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್, ಸ್ವಲ್ಪ ಟ್ಯಾಂಗಿನೆಸ್ಗೆ, ಸ್ವಲ್ಪ ಹುಳಿ ಥರ ಬರೋಕ್ಕೆ. ಪ್ಲಸ್ ಇದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಸ್ಮಾಲ್ ಮೀಡಿಯಮ್ ಸೈಜು, ಅದನ್ನು ಹಾಕಿ. ಪ್ಲಸ್ ಇದು ಒಂದು ಸ್ವಲ್ಪ ಕ್ಯಾಪ್ಸಿಕಮ್, ನಿಮಗೆ ಜಾಸ್ತಿ ಕ್ಯಾಪ್ಸಿಕಮ್ ಹಸಿ ಇಷ್ಟ ಆಗಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ಕೆಚಪ್ ಹಾಕ್ಕೊಳ್ಳಿ, ಇದು ಒಂಥರ ಚೆನ್ನಾಗಿರುತ್ತೆ ಹಾಕಿದ್ರೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಒಂಥರ ಫ್ಲೇವರು ಚೆನ್ನಾಗಿ ಬರುತ್ತೆ. ಸುಮ್ಮನೆ ಒಂದಿಷ್ಟು ಮೇಲ್ಗಡೆಯಿಂದ ಹಿಂಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ, ಅದು ಇನ್ನೂ ಕಲರು ಚೆನ್ನಾಗಿ ಕೊಡುತ್ತೆ, ಇವನ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಹಿಂಗೆ ಕೊಡ್ತಾ ಇದ್ರೆ ಸೊ ಕ್ರಿಸ್ಪಿ ಕಾರ್ನ್ ರೆಡಿ. ಸೊ ಕ್ರಿಸ್ಪಿ ಕಾರ್ನ್ ಮಾಡೋದು ಹಿಂಗೆ ಅಂತ ಹೇಳ್ಕೊಟ್ಟೆ, ಇವಾಗ ತಿನ್ನೋದು ಹಿಂಗೆ ಅಂತಲೂ ಹೇಳಿಬಿಡ್ತೀನಿ. ಹಿಂಗೆ ಒಂದು ಸ್ಪೂನ್ ತೊಗೊಳ್ಳಿ, ಆಮೇಲೆ ಕಣ್ಣು ಮುಚ್ಕೊಂಡ್ಬಿಟ್ಟು ಫಸ್ಟು ಬಾಯೊಳಗೆ ಹಾಕೊಳ್ಳಿ ಹಿಂಗೆ, ಆಮೇಲೆ ಕಣ್ಣು ಮುಚ್ಕೊಂಡೆ ಅದು ಟೇಸ್ಟ್ ಹೆಂಗೆ ಬರ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಸೂಪರ್. ಸೊ ಈ ಥರ ನೀವು ಕ್ರಿಸ್ಪಿ ಕಾರ್ನ್ ಮಾಡಿ ಟ್ರೈ ಮಾಡಿ ಹೇಳಿ ಯಾವ ಥರ ಬಂತು ಅಂತ. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ನೋಡಿ. ಸೊ ಇದು ಆಗಿತ್ತು ಇವತ್ತಿನ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್. ಐ ನೋ ಸ್ವಲ್ಪ ಲೇಟಾಗಿ ಆಯಿತು ನಮ್ದು ಇವತ್ತಿನ ಸ್ನ್ಯಾಕ್ಸು, ಯಾಕಂದರೆ ಸ್ವಲ್ಪ ಲೇಟಾಗಿ ಡಿಸೈಡ್ ಮಾಡಿದ್ವಿ ಕ್ರಿಸ್ಪಿ ಕಾರ್ನ್ ಮಾಡೋಣ ಅಂತ, ಸೊ ಸ್ವಲ್ಪ ಲೇಟ್ ಆಯಿತು. ಸೊ ಎನಿವೇಸ್ ನೀವು ಟ್ರೈ ಮಾಡಿ, ಟ್ರೈ ಮಾಡಿದರೆ ಯಾವ ಥರ ಬಂತು ಅಂತ ಹೇಳಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿರಿ, ಎಂಜಾಯ್ ಮಾಡಿ ನಿಮ್ಮ ಲೈಫನ್ನು. ಥ್ಯಾಂಕ್ ಯು.